ಸಚಿವರಾದ ಮೇಲೆ ಮೊದಲ ಬಾರಿಗೆ ತಮ್ಮ ಹುಟ್ಟೂರಿಗೆ ಭೇಟಿಯನ್ನು ನೀಡಿದ ಕೃಷಿ ಸಚಿವ ಬಿಸಿ ಪಾಟೀಲ್ ಕೃಷಿ ಸಚಿವರನ್ನ ಅದ್ದೂರಿಯಾಗಿ ಸ್ವಾಗತಿಸಿದ ಗ್ರಾಮಸ್ಥರು. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಯಲಿವಾಳ ಗ್ರಾಮ ಆರತಿ ಬೆಳಗ್ಗೆ ದೃಷ್ಟಿ ತೆಗೆದು ಹೂವಿನ ಹಾರ ಹಾಕಿ ವಿವಿಧ ವಾದ್ಯ ಮೇಳಗಳೊಂದಿಗೆ ಸ್ವಾಗತಿಸಿದ ಗ್ರಾಮಸ್ಥರು. ತಮ್ಮ ಊರಿನ ಮಗ ಸಚಿವನಾಗಿರುವುದಕ್ಕೆ ಗ್ರಾಮದಲ್ಲಿ ಮುಗಿಲು ಮುಟ್ಟಿದಂತಹ ಸಂಭ್ರಮ. ಸಚಿವ ಬಿಸಿ ಪಾಟೀಲ್ ಸ್ವಾಗತಕ್ಕೆ ನೆರೆದ ನೂರಾರು ಜನರು. ಇದೇ ವೇಳೆ ತಂದೆ ತಾಯಿ ಸಮಾಧಿಗೆ ವಿಶೇಷ ಪೂಜೆಯನ್ನು ಇವರು ಸಲ್ಲಿಸಿದ್ದಾರೆ. ನೂತನ ಸಚಿವರಾದಂತಹ ಬಿಸಿ ಪಾಟೀಲ್ ಅವರಿಗೆ, ಕೃಷಿ ಸಚಿವ ಆಗಿರ್ತಕ್ಕಂಥ ಬಿಸಿ ಪಾಟೀಲ್ ಅವರಿಗೆ